ಸರ್ಕಾರಿ ಯೋಜನೆಯನ್ನ ನಂಬಿ ಇಲ್ಲೊಬ್ಬ ಬಡಪಾಯಿ ತನ್ನ ಇರುವ ಸೂರನ್ನು ಕಳೆದುಕೊಂಡಿದ್ದಾರೆ. ಮನೆ ಕಟ್ಟಲು ಮುಂದಾದ ಈ ವ್ಯಕ್ತಿ ಅನ್ನುವನ್ನ ಸದ್ಯ ಕೇಳುವ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಅಷ್ಟೇ ಏಕೆ ಇವರ ಹೆಂಡತಿ ಮಕ್ಕಳು ಕೂಡ ತಮ್ಮ ಮನೆ ಪರಿಸ್ಥಿತಿ ನೋಡಿ ಇದರಿಂದ ದೂರ ಹೋಗಿದ್ದಾರೆ. ಇದು ಬಡಪಾಯಿ ಪುತ್ತೂರು ನಿವಾಸಿಯೊಬ್ಬರ ಕಣ್ಣೀರ ವ್ಯಥೆಯ ಕಥೆ. ಸರ್ಕಾರ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯವನ್ನ ಮಾಡಿಕೊಟ್ಟಿದೆ ಎಂದು ಹೇಳುತ್ತದೆ. ರಸ್ತೆ, ನೀರು, ಇರಲು ಸೂರು ಪ್ರತಿಯೊಬ್ಬರಿಗೂ ಅಗತ್ಯ. ಆದರೆ ಪುತ್ತೂರಿನ ಮುಂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡ್ಯಾದ ಈ ಕುಟುಂಬದ ಕಣ್ಣೀರನ್ನ ಒರೆಸುವವರು ಯಾರೂ ಇಲ್ಲ. ಪಂಚಾಯತ್ನಿಂದ ಆಶ್ರಯ ಮನೆ ಕಟ್ಟಲು ಅನುದಾನ ಸಿಗುತ್ತದೆ ಎನ್ನುವಂತಹ ತನ್ನ ಇರುವ ಸೂರನ್ನು ಕೆಡವಲು ಮುಂದಾದ ಮೋನಪ್ಪನವರ ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ. ಅತ್ತ ಅನುದಾನವೂ ಇಲ್ಲ, ಇತ್ತ ಸೂರು ಇಲ್ಲ ಎಂಬಂತಾಗಿದೆ ಇವರ ಪರಿಸ್ಥಿತಿ. ಕಳೆದ 3 ತಿಂಗಳಿನಿಂದ ಈ ಕುಟುಂಬ ಪ್ಲಾಸ್ಟಿಕ್ ಹೊದಿಕೆಯ ಗುಡಿಸಲಲ್ಲೇ ಬದುಕಬೇಕಾದಂತಹ ಅನಿವಾರ್ಯತೆಯಲ್ಲಿ ಸ್ಥಿತಿಯಲ್ಲಿದೆ. ಆಶ್ರಯ ಯೋಜನೆಯಡಿ ಮನೆ ನಿರ್ಮಿಸಲು ಅರ್ಜಿಯನ್ನ ಕಳೆದ ವರ್ಷ ಗ್ರಾಮ ಪಂಚಾಯತ್ಗೆ ಅರ್ಜಿ ಸಲ್ಲಿಸಿದ್ರು. ಮೋನಪ್ಪರಿಗೆ ಪಂಚಾಯತ್ ವತಿಯಿಂದ ಮನೆ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆಯಂತೆ. ಹೀಗಾಗಿ ಹೊಸ ಮನೆಗೆ ಅಡಿಪಾಯ ಹಾಕಿದ್ದ ಮೋನಪ್ಪ ಪಂಚಾಯತ್ ಹಣ ಬಿಡುಗಡೆಯಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕೈ ಸಾಲವನ್ನ ಪಡೆದು ಅಡಿಪಾಯ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿದ್ದಾರೆ. ಆದರೆ ಅಡಿಪಾಯ ಹಾಕಿ 3 ತಿಂಗಳು ಕಳೆದರೂ ಮೊದಲ ಕಂತಿನ ಅನುದಾನ ಬಿಡುಗಡೆಯಾಗದ ಕಾರಣ ಮನೆ ನಿರ್ಮಾಣದ ಕೆಲಸವನ್ನ ಮುಂದುವರಿಸಲಾಗದೆ ಅರ್ಧದಲ್ಲೇ ನಿಲ್ಲಿಸಲಾಗಿದೆ. ಫೌಂಡೇಶನ್ ಹಾಕಿ 3 ತಿಂಗಳು ಆಯಿತು. ಟರ್ಪಲ್ ಹಾಕಿ ಇಟ್ಟಿದ್ದೇನೆ, ಎಲ್ಲ ಇದ್ದಾರೆ. ಆದ್ರೆ ನಮಗೇನು ಸೌಲಭ್ಯ ಸಿಗ್ತಾ ಇಲ್ಲ, ನೀರು ಕೂಡ ಇಲ್ಲ. ಸಾಲ ಮಾಡಿ ಫೌಂಡೇಶನ್ ಮಾಡಿದ್ದೇನೆ, ಪಂಚಾಯತ್ನಿಂದ 1 ರೂಪಾಯಿ ಬಂದಿಲ್ಲ. ಮಳೆಗಾಲದಲ್ಲಿ ಸ್ಥಿತಿ ದೇವರೇ ಗತಿ, ಮಗನೂ ಇಲ್ಲ, ಹೆಂಡತಿಯೂ ಇಲ್ಲ ಎನ್ನುತ್ತಾರೆ ಮೋನಪ್ಪ. ಅದು ಫೌಂಡೇಶನ್ ಆಯಿತು, ಯಾವುದು ಬಿಲ್ಲು ಬರಲಿಲ್ಲ, ಇದ್ದೇವೆ ನಾವು. ಇನ್ನು ಅದನ್ನೆಲ್ಲ ಬಿಚ್ಚಿ ಏನಿಲ್ಲ ನೋಡಿ, ಟರ್ಪಲ್ ಹಾಕಿ ಕಳಿದ್ದೇವೆ ನಾವು. ಈ ಮಳೆ ಕಾಲದಲ್ಲಿ ಏನು ಮಾಡೋದು ನಮಗೇನು ಗೊತ್ತಾಗೋದಿಲ್ಲ. ಎಲ್ಲ ಇದ್ದಾರೆ, ಎಲ್ಲ ಇದ್ದಾರೆ, ಆದರೂ ಏನು ನಮಗೆ ಸೌಲಭ್ಯ ಅಂತ ನಮ್ಮ ಮನೆಗೆ ಎಂದು ಬಂದಿಲ್ಲ. ಎಲ್ಲ ಬಿಟ್ಟು ನೀರು ಕೂಡ ಇಲ್ಲ, ನೀರಿಲ್ಲ. ಇಲ್ಲದೆ ಏನಾದರೂ ಸಾಲ ಆದರೂ ಮಾಡಿ ಅದನ್ನು ಫೌಂಡೇಶನ್ ಆಯಿತು, ಗೋಡೆ ಕಟ್ಟುವ ಆಗೋಯಿತು. ಈಗ ಕಲ್ಲಿಲ್ಲ, ಹಣ ಇಲ್ಲ, ನೀರು ಇಲ್ಲ, ಬಿಲ್ಲು ಬಂದೇ ಇಲ್ಲ. 1 ರೂಪಾಯಿ ಬಂದಿದ್ದೈತೆ. 1 ರೂಪಾಯಿ ಪಂಚಾಯತ್ ಬಿಲ್ 1 ರೂಪಾಯಿ ಬಂದಂತೆ, ಅದು ಗೊತ್ತಿಲ್ಲ. ಮಳೆಗಾಲಕ್ಕೆ ಏನು ಮಾಡ್ತೀರಿ? ದೇವರಿಗೆ ಗೊತ್ತು, ಏನು ನಮಗೆ ಗೊತ್ತಿಲ್ಲ. ಯಾರಿಲ್ಲ, ಮಗನಿಲ್ಲ, ಎಂತಿನೂ ಇಲ್ಲ, ಮನೆ ಇಲ್ಲ, ಎಲ್ಲ ಓಡಿ ಅಲ್ಲಿ ಅವರ ತಂದೆ ಮನೆಗೆ ಹೋಗಿದ್ದಾರೆ. ಈಗ ನಾನು ಒಬ್ಬನಿದ್ದೇನೆ. ನಾನು ಈಚೆ ಕಡೆ ಬಂದಾಗ ಇವರ ಮನೆ ಕೆಳವಿತ್ತು. ಚುನಾವಣೆಯ ಸಂದರ್ಭದಲ್ಲಿ ಈ ಕಡೆ ಬಂದಾಗ ಇವರ ಮನೆ ಪರಿಸ್ಥಿತಿ ನೋಡಿದ್ದೇವೆ. ಇವರು ತುಂಬಾ ಕಷ್ಟದಲ್ಲಿ ಇದ್ದಾರೆ. ಮಳೆ ಬಂದಾಗ ಇವರು ಇಲ್ಲಿ ಕುಳಿತುಕೊಳ್ಳುವುದು. ಈ ಏರಿಯಾದ ಪಂಚಾಯತ್ನ ಸದಸ್ಯರು ಇವರಿಗೆ ಮನೆ ಕಟ್ಟಿಕೊಡುವ ಒಂದು ಪುಣ್ಯದ ಕೆಲಸವನ್ನ ಮಾಡಿಕೊಡ್ಬೇಕು ಎನ್ನುತ್ತಾರೆ ಸ್ಥಳೀಯರು. 189 ಬೂತಿನ ಪ್ರತಿನಿಧಿ. ನಾನು ಈಗ ಒಂದ್ಸಲ ಬರುವಾಗ ಇವರ ಈ ಮನೆ ಅರ್ಧದಲ್ಲಿ ಇತ್ತು. ಇವರು ಮೋನಪ್ಪ ಅವರ ಹೆಂಡತಿ ಇದೇ ಈ ಚೂಪುಡಿಯಿಂದ ಬರ್ತಾ ಇದ್ದಾರೆ. ನನಗೆ ನೋಡೋ ಭಾಳ ಬೇಸರ ಇತ್ತು. ಎಂಥ ಪರಿಸ್ಥಿತಿ. ನಾನು ಅವಾಗಲೇ ಕೇಳಿದೆ, ಏನು ನಿಮಗೆ ಪಂಚಾಯತ್? ಅವರು ಹೇಳಿದ್ರು, ಏನು ಪಂಚಾಯತ್ ದುಡ್ಡು ಬರಲಿಲ್ಲ. ಆಮೇಲೆ ಇವಾಗ ನಾವು ಪಂಚಾಯತರ ಗಮನಕ್ಕೆ ತಂದಿದ್ದೇವೆ, ಯಾಕೆ ಇದು ಆಗಲಿಲ್ಲ, ಕಾರಣ ಏನು, ಇದಕ್ಕೆ ಸಮಸ್ಯೆ ಏನು ಅಂತೇಳಿ. ಅದಕ್ಕೆ ಅವರಿಗೆ ಬೇಗ ಒಂದು ಪಂಚಾಯತಿಯಿಂದ ಆಗುವಂಥ ವ್ಯವಸ್ಥೆಯನ್ನು ಬೇಗ ಮಾಡಿದರೆ ಒಳ್ಳೆಯದು. ಪಾಪ ಬೇರೆ ಮನೆ ಇಲ್ಲ ನೋಡಿ. ಇವಾಗ ಹೇಳಿದರು, ಅವರ ಮಕ್ಕಳು ಹೆಂಡತಿ ಎಲ್ಲ ಹೋಗಿದ್ದಾರೆ. ಪಾಪ ತುಂಬ ಕಷ್ಟದಲ್ಲಿದ್ದಾರೆ. ಯಾರಿಗೂ ಇದು ಬೇಜಾರಾಗುವಂಥ ಒಯ್ಯೋಡು. ಮಳೆ ಬಂದರೆ ಅವ್ರು ಎಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಹೋಗೋದು. ಆಮೇಲೆ ಈ ಬೂತಲ್ಲಿ 3 ಪಂಚಾಯತ್ ಮೆಂಬರ್ ಇದ್ದಾರೆ. ಅವರು ಈ ಏರಿಯಾದವರು ಇದ್ದಾರೆ. ಅವರಾದರೂ ಇದಕ್ಕೊಂದು ಅವರು ಸ್ಪಂದನೆ ಕೊಡಬೇಕಿತ್ತು. ಅವರು ಏನು ಮಾಡಲಿಲ್ಲ ಅಂತ ನನ್ನೊಂದು ಮನಸ್ಸಿಗೆ ಆಗ್ತಾ ಉಂಟು. ಒಟ್ಟಿನಲ್ಲಿ ಮೋನಪ್ಪನವರ ಕಣ್ಣೀರು ಒರೆಸುವ ಕೆಲಸವಾಗಬೇಕಾಗಿದೆ. ಕೇವಲ ಹಿಂದುತ್ವದ ನೆಲ ಎಂದು ದಿನನಿತ್ಯ ಸುದ್ದಿಯಾಗುವ ಪುತ್ತೂರಿನಲ್ಲಿ ಹಿಂದೂ ಕುಟುಂಬವೊಂದು ಇಂತಹ ದಯನೀಯ ಸ್ಥಿತಿಯಲ್ಲಿ ಇರುವುದನ್ನು ಕಂಡು ಜನಪ್ರತಿನಿಧಿಗಳು, ಹಿಂದೂ ನಾಯಕರು ಎನ್ನಿಸಿಕೊಂಡವರಾದರೂ ಮುಂದೆ ಬಂದು ಇವರಿಗೆ ಒಂದು ಸೂರು ಕಲ್ಪಿಸಬೇಕಾಗಿದೆ. ಜೊತೆಗೆ ಮನೆ ಪರಿಸ್ಥಿತಿಯನ್ನ ಕಂಡು ನೊಂದು ತವರು ಮನೆ ಸೇರಿರುವಂತಹ ಪತ್ನಿ ಮರಳಿ ಪತಿಯ ಮನೆಗೆ ಬರುವಂತಾಗ್ಲೆ. ಕುಮಾರ್, ನಮ್ಮ ಕುಡ್ಲ, ನ್ಯೂಸ್ 24/7 ಪುತ್ತೂರು.